ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್. ಇವತ್ತು ತುಳುನಾಡಿನ ಹೆಮ್ಮೆಯ ವೀರರಾದ ಮುಗೇರ್ಲು ದೈವಗಳ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಈ ದೈವಗಳ ಕಥೆಗಳಲ್ಲೆಲ್ಲ ಅನೇಕ ಪಾಠಾಂತರಗಳಿರ್ತವೆ. ಪಾಡ್ದನಗಳೆಲ್ಲ ಒಂದೇ ರೀತಿ ಇರುವುದಿಲ್ಲ. ಪಾಡ್ದನಗಳಲ್ಲಿ ಸ್ಥಳ, ಐತಿಹ್ಯ, ಹೆಸರುಗಳೆಲ್ಲ ಬದಲಾವಣೆ ಇರ್ತದೆ. ಬಾಯ್ದೆರೆಯಾಗಿ ಬರುವಂಥ ಪಾಡ್ದನಗಳಲ್ಲಿ ಪಾಠಭೇದಗಳಿರುವಂಥದ್ದು ಸಹಜ. ಅದರಲ್ಲಿ ಮೂಲ ಆಶಯವನ್ನು ನಾವು ಗುರುತಿಸಬೇಕಾಗ್ತದೆ. ಈ ಮುಗೇರ್ಲು ದೈವಗಳ ಕುರಿತಾಗಿ ಎರಡು ಭಿನ್ನ ಕಥಾನಕ ಅಂದರೆ ಎರಡು ಮೂಲ ಆಶಯ, ಭಿನ್ನ ಆಶಯ ಇರುವಂಥ ಕಥೆಗಳು ನಮಗೆ ಸಿಗ್ತವೆ. ಒಂದು ಮುಗೇರ್ಲು ಬೆರ್ಮೆರ ಮಡುವಿನಲ್ಲಿ ಮಾಯವಾಗುವಂಥದ್ದು. ಇನ್ನೊಂದು ಯುದ್ಧದಲ್ಲಿ ದುರಂತವನ್ನಪ್ಪಿ ಮಾಯವಾಗುವಂಥದ್ದು. ಈ ರೀತಿ ಎರಡು ಭಿನ್ನ ಕಥೆಗಳು ಸಿಗ್ತವೆ. ಇದು ಬಿಟ್ಟರೆ ಇವರ ಹೆಸರುಗಳಲ್ಲಿ ಕೂಡ ಭಿನ್ನತೆ ಇದೆ. ಇಲ್ಲಿ ಮೂರು ದೈವಗಳಿಗೆ ಮೂರು ಮತ್ತು ಒಂದು ಅಂದರೆ ಮುಗೇರ್ಲುಗಳ ತಂಗಿ ಕುഞ്ഞിಮಾಣಿ ಅಂತ ಹೇಳಿ, ಅಥವಾ ತನ್ನಿಮಾಣಿಗ ಅಂತ ಅವಳಿಗೆ ಹೇಳ್ತಾಳೆ ಹೆಸರು. ಹೇಳಿದೆನಲ್ಲ, ಹೆಸರಿನಲ್ಲೆಲ್ಲ ಭಿನ್ನತೆ ಇರ್ತದೆ. ಅದೇ ರೀತಿ ಮುದ್ದ ಕಳಲ ಮತ್ತು ಪೆರ್ನೆ ಮಾನ್ಯ ಅಂತ ಹೇಳಿ ಅಲ್ಲಿ ತಂಗಿಯ ಗಂಡ. ಇಲ್ಲಿ ಈ ಹೆಸರುಗಳಲ್ಲೆಲ್ಲ ಭಿನ್ನತೆ ಇದೆ. ಒಂದೊಂದು ಪಾಡ್ದನಗಳಲ್ಲಿ ಒಂದೊಂದು ರೀತಿ ಇದೆ. ಒಂದೊಂದು ಕಡೆ ಆರಾಧನೆ ಆಗುವಾಗ ಒಂದೊಂದು ಕಥೆಯನ್ನು ಒಂದೊಂದು ಹೆಸರನ್ನು ಹೇಳ್ತಾರೆ. ನಾನು ಮಾಂಕಾಳಿ ಪಡಪಿನಲ್ಲಿ ಆರಾಧನೆ ಆಗುವಲ್ಲಿ ಹೋಗಿದ್ದೇನೆ. ಅಲ್ಲಿ ಮುದ್ದ ಕಳಲ ಅಂತ ಹೇಳ್ತಾರೆ. ಮತ್ತು ಬೆರ್ಮೆರ ಗುಂಡಿಗೆ ಕಡು ಹಾಕಿದ ಕಥೆಯನ್ನು ಅಲ್ಲಿ ಹೇಳ್ತಾರೆ. ಕೊನೆಯಲ್ಲಿ ಅದರ ವಿಡಿಯೋವನ್ನು ನಾನು ಕೊಟ್ಟಿದ್ದೇನೆ, ನೀವು ಕೇಳ್ಬೋದು, ಬಹಳ ಚಂದ ಇದೆ. ಈ ಮುಗೇರ ವೀರರು ಕೋಟಿ ಚೆನ್ನಯರಂತೆ ಅಸಾಮಾನ್ಯ ಸಾಹಸ ಮೆರೆದು ಅನ್ಯಾಯದ ವಿರುದ್ಧ ಸಿಡಿದೆದ್ದು ಹೋರಾಡಿ ದೈವತ್ವವನ್ನು ಪಡೆದವರು. ತುಳುನಾಡನ್ನು ಬೆಳಗಿದಂತಹ ವೀರರಿವರು. ಕೋಟಿ ಚೆನ್ನಯರಂತೆಯೇ ತುಳುನಾಡನ್ನು ಬೆಳಗಿದ ವೀರರು ಇವರು. ಮುಗೇರರ ಜಾತಿಯಲ್ಲಿ ಹುಟ್ಟಿ ಬೆಳೆದು ಅಸಾಮಾನ್ಯ ಪರಾಕ್ರಮ ತೋರಿ ಅನ್ಯಾಯದ ವಿರುದ್ಧ ಕಿಡಿಕಾರಿ ಅಕಾಲಿಕ ಮರಣಕ್ಕೆ ತುತ್ತಾದ ಇಬ್ಬರು ವೀರರು ಇವರು ದೈವತ್ವವನ್ನು ಪಡೆದು ಆರಾಧನೆ ಪಡೀತಾರೆ. ಇವರು ಮುಗೇರ ವೀರರಾಗಿದ್ದರೂ ಕೂಡ ಎಲ್ಲ ಜಾತಿಯ ಜನ ತುಳುನಾಡಿನವರು ಇವರ ಆರಾಧನೆಯನ್ನು ಮಾಡ್ತಾರೆ. ಈ ಇಬ್ಬರು ವೀರರ ಹೆಸರು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿದೆ. ಎಣ್ಮೂರು ದೆಯ್ಯು, ಕೆಲತ್ತ ಪೆರ್ನಲೆ ಎಂದು ಕೆಲವೆಡೆ, ಮಾನ್ಯಲೆ ಪೆರ್ನಲೆ, ಮುದ್ದ ಕಳಲ ಎಂದು ಕೂಡ ಇದೆ. ಇವರ ಹೆಸರನ್ನ ಒಂದು ಪಾಡ್ದನದಲ್ಲಿ ಇವರಿಗೆ ಹೆಸರಿಟ್ಟ ಬಗೆಯನ್ನು ಹೀಗೆ ಹೇಳಿದ್ದಾರೆ. ಮಕ್ಳೆ ಕಟ್ಟುಡು ಆಣು ಬಾಳೆಲು ಪುಟ್ಟಿ ನಂದಾಂಡ ರಾಮೆ ಲಚ್ಚಿಮೀಂದು ಪುದರ್ದೀಪೆರು. ಪೊಣ್ಣು ಬಾಳೆಲು ಪುಟ್ಟಿ ನಂದಾಂಡ ರಾಮಕ್ಕ ಲಚ್ಚಿಮೀಂದು ಪುದರ್ದೀಪೆರು. ಅಳಿಯ ಕಟ್ಟುಡು ಆಣು ಬಾಳೆಲು ಪುಟ್ಟಿ ನಂದಾಂಡ ಕೋಟಿ ವೈದ್ಯರು ಚೆನ್ನ ವೈದ್ಯರೆಂದು ಪುದರ್ದೀಪೆರು. ಪೊಣ್ಣು ಬಾಳೆಲು ಪುಟ್ಟಿ ನಂದಾಂಡ ಹಬ್ಬಕ್ಕೆ ದಾರಕ್ಕೆಂದು ಪುದರ್ದೀಪೆರು. ಎಂಕ್ಲೆನ ಕುಂಜಲಿಗೆದ ಕಟ್ಟುಡು ಆಣು ಬಾಳೆಲು ಪುಟ್ಟಿ ನಂದಾಂಡ ದುಂಬು ಪುಟ್ಟಿನಾಯೇ ಪುಣ್ಯದ ಮುದ್ದೆ ಪಿರ ಪುಟ್ಟಿನಾಯೇ ಬಾಲೆ ಕಳಲೆ ಎಂದು ಪುದರ್ದೀಡ್ಪು. ಪೊಣ್ಣು ಬಾಲೆಲು ಪುಟ್ಟಿನಂದಾಂಡ ಭಾಗ್ಯ ಬಂದ್ರೋಂದು ಪುದರ್ದೀಡ್ಪಯೇ. ಮಕ್ಕಳ ಕಟ್ಟಿನಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ರಾಮ ಲಕ್ಷ್ಮಣ ಎಂದು ಹೆಸರಿಡುವರು. ಹೆಣ್ಣು ಮಕ್ಕಳು ಹುಟ್ಟಿದರೆ ರಾಮಕ್ಕ ಲಕ್ಷ್ಮಿ ಎಂದು ಹೆಸರಿಡುವರು. ಅಳಿಯ ಕಟ್ಟಿನಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಕೋಟಿ ಚೆನ್ನಯ್ಯ ವೈದ್ಯ ಎಂದು ಹೆಸರಿಡುವರು. ಹೆಣ್ಣು ಮಕ್ಕಳು ಹುಟ್ಟಿದರೆ ಹಬ್ಬಕ್ಕ ದಾರಕ್ಕೆ ಎಂದು ಹೆಸರಿಡುವರು. ನಮ್ಮ ಕುಂಜಲಿಗೆಯ ಕಟ್ಟಿನಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಮೊದಲು ಹುಟ್ಟಿದವನು ಪುಣ್ಯದ ಮುದ್ದ, ನಂತರ ಹುಟ್ಟಿದವನು ಕಳಲ ಎಂದು ಹೆಸರಿಡುವೆವು. ಹೆಣ್ಣು ಮಕ್ಕಳು ಹುಟ್ಟಿದರೆ ಭಾಗ್ಯ ಬಂದ್ರ ಎಂದು ಹೆಸರಿಡುವೆವು ಎಂದು ಪಾಡ್ದನದಲ್ಲಿ ಹೇಳಿದೆ. ಈ ಪಾಡ್ದನವನ್ನು ಡಾಕ್ಟರ್ ಅಭಯಕುಮಾರ್ ಅವರು ಸಂಗ್ರಹಿಸಿದ್ದಾರೆ. ಈ ವೀರರ ಹುಟ್ಟು ಬದುಕು ಅಂತ್ಯದ ಕುರಿತು ಕೂಡ ಪಾಡ್ದನಗಳಲ್ಲಿ ಪಾಠಭೇದ ಇದೆ, ಭಿನ್ನತೆ ಇದೆ. ಬೇರೆ ಬೇರೆ ಪಾಠಗಳಲ್ಲಿ ಅಂದರೆ ಬೇರೆ ಬೇರೆ ಪಾಡ್ದನಗಳಲ್ಲಿ ತುಸು ಭಿನ್ನತೆ ಇದೆ. ಇವರ ಹುಟ್ಟು ಬಂಗರಸರ ರಾಜ್ಯದಲ್ಲಿ ಆಗುತ್ತದೆ. ಮುಗೇರರ ತಂದೆ ಮೂಲದ ಕೆಲಸಗಾರನಂತೆ, ಅಂದರೆ ಬಂಗರಸರ ಮನೆಯ ಕೆಲಸಗಾರ. ಆತನಂತೆ ಈ ಮುಗೇರ್ಲು ವೀರರು ಕೂಡ ಬಾಲ್ಯದಲ್ಲಿ ತಮ್ಮ ಒಡೆಯನ ಮನೆಯಲ್ಲಿ ದನ ಕರುಗಳನ್ನು ಮೇಯಿಸುತ್ತಿದ್ದರು ಎಂದು ಪಾಡ್ದನದಲ್ಲಿ ಹೇಳ್ತಾರೆ. ಮುದ್ದು ಕಂಜಿಲೆಗೂ ಮುಗುರು ಪಂತಿ ಪಿರೆಯುಂಡು ಬಾಲೆ ಕಂಜಿಲೆನು ಗೊಬ್ಬ ಒಂದು ಮುಂದಿಲ್ಗು ಬರ್ಪಿ ಕಕ್ಕೆ ಕೋರಿಲೆನು ಚೀಂಕ್ರುಡು ಬಿರು ಪಗರಡು ಈಯೊಂದು. ಮುದ್ದು ಕರುಗಳಿಗೆ ಎಳೆಯ ಹುಲ್ಲನ್ನು ಹೆರೆದುಕೊಂಡು ಆಮೇಲೆ ಒಡೆಯರ ಭತ್ತವನ್ನು ಕಾದುಕೊಂಡು ಬಂದು ಕಾಗೆ ಪಕ್ಷಿಗಳನ್ನೆಲ್ಲ ಹಿಡಿಸೂಡಿಯ ಕಡ್ಡಿಯಲ್ಲಿ ಬಿಲ್ಲು ಬಾಣವನ್ನು ಮಾಡಿ ಓಡಿಸ್ತಾ ಇದ್ರು ಅಂತ ಪಾಡ್ದನದಲ್ಲಿ ಹೇಳ್ತಾರೆ. ಬಾಲ್ಯದಲ್ಲಿ ಇವರಿಗೆ ಮದನಪ್ಪ ಶೆಟ್ಟಿಯ ಪರಿಚಯವಾಗುತ್ತದೆ. ಒಂದು ಪಾಡ್ದನದಲ್ಲಿ ಬಂಗಾಡಿ ಬಾರಿ ಮದನಪ್ಪ ದೇಕ್ಕುಲು ಎಂದು ಹೇಳಿದ್ದು ಈತ ಮುಗೇರರ ಒಡೆಯನಾಗಿದ್ದ ಎಂದು ತಿಳಿದು ಬರ್ತದೆ. ಮದನಪ್ಪ ಶೆಟ್ಟಿ ಮುಗೇರರ ಒಡೆಯನಾಗಿದ್ದ ಬಗ್ಗೆ ಈ ಪಾಡ್ದನದಲ್ಲಿ ಉಲ್ಲೇಖ ಇದೆ. ಒಡೆಯನಾದ ಬಂಗಾಡಿ ಅರಸರ ದನಕರುಗಳನ್ನು ಮೇಯಿಸುವ ಸಮಯದಲ್ಲಿ ಅಲ್ಲಿಗೆ ಸಮೀಪದ ಬಯಲಿನಲ್ಲಿ ಅರಸು ಮಕ್ಕಳು
ಪಲ್ಲೆಕಾಯಿ ಮತ್ತು ಕಡೆಂಜಿಕಾಯಿ ಆಟವಾಡುತ್ತಾ ಇರ್ತಾರೆ. ಬಾಲ್ಯ ಸಹಜ ಆಶೆಯಿಂದ ಈ ಮಕ್ಕಳು ಒಡೆಯರ ಮಕ್ಕಳ ಬಳಿ ಹೋಗಿ ತಮ್ಮನ್ನು ಆಟಕ್ಕೆ ಸೇರಿಸಿಕೊಳ್ಳುವಂತೆ ಕೇಳ್ತಾರೆ. ಸ್ವಲ್ಪ ದೊಡ್ಡವರಾದಾಗ ಪಲ್ಲೆಕಾಯಿ ಹಾಗೂ ಕಡೆಂಜಿಕಾಯಿ ಆಟದಲ್ಲಿ ಇತರ ಹುಡುಗರನ್ನು ಸೋಲಿಸ್ತಾರೆ. ಈ ಆಟ ಅನ್ನೋದು ಇಲ್ಲಿ ಬಹುಶಃ ಏನು ಯುದ್ಧ ವಿದ್ಯೆ ಇರ್ಬೋದು. ಎಲ್ಲ ಪಾಠಗಳಲ್ಲಿ ಆಟ ಅಂತ ಬರ್ತದೆ, ಅದು ಬಹುಶಃ ಕೇವಲ ಆಟ ಅಲ್ಲ, ಇವರ ಏನು ಯುದ್ಧ ವಿದ್ಯೆ ಕೂಡ ಇರ್ಬೋದು, ಏನು ಶಸ್ತ್ರಾಭ್ಯಾಸ ಶಸ್ತ್ರವಿದ್ಯೆ ಕೂಡ ಇರ್ಬೋದು. ಅಲ್ಲೆಲ್ಲ ಒಡೆಯರ ಮಕ್ಕಳನ್ನು ಇವರು ಸೋಲಿಸ್ತಾರೆ. ಆಗ ಯಜಮಾನರ ಮಕ್ಕಳು ಮುಗೇರರ ಮೇಲೆ ಚಾಡಿ ಹೇಳ್ತಾರೆ. ಹಾಗೆ ಯಜಮಾನ ಮನೆಯಿಂದ ಹೊರಗೆ ಹಾಕ್ತಾನೆ ಅಂತ ಒಂದು ಕತೆ ಇದೆ ಒಂದು ಪಾಡ್ದನದಲ್ಲಿ. ಹಾಗೆ ಈ ವೀರರು ಅವರ ತಂಗಿ ತನ್ನಿಮಾಣಿಗ ಅಥವಾ ಕುഞ്ഞിಮಾಣಿಗ ಕಾಡಿನಲ್ಲಿ ನಡೆದು ಬರುವಾಗ ಕಾಣುವ ಬೆರ್ಮಸ್ಥಾನದ ಬೆರ್ಮರ ಪೂಜೆಯನ್ನು ಮಾಡ್ತಾರೆ. ಬೆರ್ಮರ ಅನುಗ್ರಹದಿಂದ ಅವರಿಗೆ ಕೋಟಿ ಚೆನ್ನಯರ ತಾಯಿ ದೇಯಿ ಬೈದಿತಿಯ ಆಶ್ರಯ ಸಿಗ್ತದೆ. ಬಿಲ್ಲವ ಜಾತಿಗೆ ಸೇರಿದ ದೇಯಿ ಬೈದಿತಿ ಇವರನ್ನು ಹೊರಗಿನ ಮಕ್ಕಳಂತೆ ಸಾಕಿದ್ದರೆ ಕೋಟಿ ಚೆನ್ನಯರು ಒಳಗಿನ ಮಕ್ಕಳಾಗಿದ್ದರೆಂಬ ಇವರ ಪಾಡ್ದನಲ್ಲಿ ಸಿಗ್ತದೆ. ಆದರೆ ಕೋಟಿ ಚೆನ್ನಯರ ತಾಯಿ ಕೋಟಿ ಚೆನ್ನಯರು ಸಣ್ಣವಾಗಿರುವಾಗಲೇ ತೀರಿ ಹೋಗಿರ್ತಾರೆ. ಇಂತಹ ಒಂದು ಅಂತಹ ಕಲ್ಪನೆ ಪಾಡ್ದನಗಳು ಜನಪದದಲ್ಲಿ ಇದೆ. ಆದರೆ ಯಾರದು ಆಶ್ರಯ ಅಂತ ಇವರಿಗೆ ಸಿಕ್ಕಿದ್ದು ಹೌದು. ಮುಂದೆ ಕೋಟಿ ಚೆನ್ನಯರು ಬೇಟೆಗೆ ಹೋದಾಗ ಮುಗೇರ್ಲು ವೀರರು ಜೊತೆಯಲ್ಲಿ ಹೋಗ್ತಾರೆ. ಈ ಹಂದಿ ಬೇಟೆಯು ಕೋಟಿ ಚೆನ್ನಯರ ಮತ್ತು ಮುಗೇರ್ಲು ವೀರರ ದುರಂತಕ್ಕೆ ಕಾರಣವಾಗ್ತದೆ. ಕೆಲವು ಪಾಡ್ದನಗಳ ಪಾಠದಲ್ಲಿ ಹಂದಿಯನ್ನು ಕೊಂದದ್ದು ಯಾರು ಎನ್ನುವ ಬಗ್ಗೆ ಜಗಳ ಹುಟ್ಟಿಕೊಂಡಿತ್ತು. ಕೆಲವು ಪಾಠಾಂತರಗಳಲ್ಲಿ ಹಂದಿಯ ಮಾಂಸವನ್ನು ಹಂಚುವಾಗ ಕೋಟಿ ಚೆನ್ನಯರು ಮೋಸ ಮಾಡಿದರು, ಮುಗೇರರಿಗೆ ಕೇವಲ ಎಲುಬು ಚೂರುಗಳನ್ನು ನೀಡಿದರು, ಇದರಿಂದಾಗಿ ಜಗಳ ಹುಟ್ಟಿಕೊಂಡಿತು ಎಂದು ಇದೆ. ಅನಂತರ ಕೋಪದಲ್ಲಿ ಮುಗೇರ್ಲು ಕಡು ಹಾಕಬಾರದ ಬ್ರಹ್ಮರ ಮಡುವಿಗೆ ಕಡು ಹಾಕ್ತಾರೆ. ಕಡು ಹಾಕುವುದಂದರೆ ಮೀನುಗಳನ್ನು ಎಚ್ಚರ ತಪ್ಪಿಸುವಂಥ ಒಂದು ಔಷಧವನ್ನು ಹಾಕುವುದು. ಆಗ ಆ ಕೊಳಕ್ಕೆ ಮಡು ಹಾಕಿದರೆ, ಕೆರೆಗೆ ಆ ಕಡು ಹಾಕಿದರೆ ಅಲ್ಲಿ ಮೀನುಗಳೆಲ್ಲ ಎಚ್ಚರ ತಪ್ತವೆ, ಬಲೆಗೆ ಸುಲಭದಲ್ಲಿ ಸಿಗ್ತವೆ. ಆದರೆ ಇವರು ಬೆರ್ಮೆರ ಮಡುವಿಗೆ ಕಡು ಹಾಕಬಾರ್ದು, ಅಲ್ಲಿ ಹಾಕಿದ ಕಾರಣ ಬೆರ್ಮೆರ ಆಗ್ರಹಕ್ಕೆ ಕೋಪಕ್ಕೆ ತುತ್ತಾಗಿ ಅವರು ಅಲ್ಲಿ ಮೀನು ಹಿಡಿಯಲೆಂದು ಹೋದವರು ಅಲ್ಲಿ ಮುಳುಗಿ ಸಾವನ್ನಪ್ಪುತ್ತಾರೆ. ತನ್ನ ಅಣ್ಣಂದಿರು ಮತ್ತು ಗಂಡ ಇವರ ಜೊತೆಗೆ ತನ್ನಿಮಾಣಿಗಳ ಗಂಡ ಕೂಡ ಇರ್ತಾನೆ. ಈ ಮೂವರು ಸತ್ತಿರುವುದನ್ನು ನೋಡಿ ತನ್ನಿಮಾಣಿಗೆ ಕೂಡ ಸಾವನ್ನಪ್ಪುತ್ತಾಳೆ ಎಂದು ಮುಗೇರ್ಲು ಈ ಪಾಡ್ದನದಲ್ಲಿ ಹೇಳಿದೆ. ಆದರೆ ಕೋಟೆದ ಬಬ್ಬು ಪಾಡ್ದನದಲ್ಲಿ ಕೋಟೆದ ಬಬ್ಬು ಮತ್ತು ತನ್ನಿಮಾಣಿಗ ಮಾಯವಾದ ಕತೆ ಇದೆ. ಒಟ್ಟಿನಲ್ಲಿ ಎಣ್ಮೂರು ದೆಯ್ಯು ಕೆಲತ್ತ ಪೆರ್ನೆಯರೆಂಬ ಇಬ್ಬರು ಮುಗೇರ್ಲು ಮತ್ತು ಅವರ ಭಾವ ಈ ವೀರರು ತಮಗಾದ ಅನ್ಯಾಯವನ್ನು ಪ್ರತಿಭಟಿಸಿ ಬೆರ್ಮೆರ ಮಡುವಿಗೆ ಕಡು ಹಾಕಿ ಮೀನು ಹಿಡಿಯಲು ಹೋಗಿ ದುರಂತವನ್ನಪ್ಪುತ್ತಾರೆ. ಬೆರ್ಮೆರ್ ಕೋಪಕ್ಕೆ ತುತ್ತಾಗಿ ದುರಂತವನ್ನಪ್ಪಿದ ನಂತರ ಬೆರ್ಮೆರ್ನ ಸೇರಿಗೆ ಸಂದು ಹೋಗ್ತಾರೆ. ಇನ್ನೊಂದು ಪಾಡ್ದನದಲ್ಲಿ ಇವರ ಕುರಿತು ಬೇರೆ ರೀತಿಯ ಕಥಾನಕ ಇದೆ. ಅಂದರೆ ಬೇರೆ ಬೇರೆ ಪಾಡ್ದನಗಳಲ್ಲಿ ಭಿನ್ನ ಭಿನ್ನ ಕಥೆಗಳಿವೆ. ಈ ಪಾಡ್ದನದ ಪ್ರಕಾರ ಇವರು ಯುದ್ಧ ವೀರರು. ಮುದ್ದ ಮತ್ತು ಕಳಲರು ಬಂಗಾಡಿ ಬಾಲೆ ಬಂಗರಸರ ಪರವಾಗಿ ಗಾಣದ ಸಂದುವೆಟ್ಟಿಯ ಜೊತೆಗೆ ಯುದ್ಧ ಮಾಡ್ತಾರೆ. ಬಂಗಾಡಿ ಬಾಲೆ ಬಂಗರಸು ಮತ್ತು ಕೊಪ್ಪದರಸುಗಳಿಗೆ ಯಾವುದೋ ಕಾರಣಕ್ಕೆ ಯುದ್ಧವಾಗಿರುತ್ತದೆ. ಕೊಪ್ಪದರಸು ಪರವಾಗಿ ತೆಂಕು ದಿಕ್ಕಿನಿಂದ ನಾಯರ್ಲೆ ದಂಡು ಬರ್ತದೆ. ಪಶ್ಚಿಮ ದಿಕ್ಕಿನಿಂದ ಮುಗೇರ್ಲೆ ವೀರರ ಜಾತಿಗೆ ಸೇರಿದ ಕಿನ್ನು ಮುಗೇರರ ದಂಡು ಬರ್ತದೆ. ದಂಡು ಅಂದರೆ ಯುದ್ಧ ಸೇನೆ. ಕೊಪ್ಪದರಸುವಿನ ಸೈನ್ಯ, ನಾಯರ್ಲೆ ದಂಡು ಮತ್ತು ಕಿನ್ನಿ ಮುಗೇರರ ದಂಡು, ಈ ಮೂರೂ ಸೈನ್ಯಗಳನ್ನು ಮುಗೇರರ ಅವಳಿ ವೀರರಾದ ಮುದ್ದ ಕಳಲ ಮತ್ತು ಅವರ ಭಾವ ಸೋಲಿಸ್ತಾರೆ. ನೇರವಾಗಿ ಯುದ್ಧ ಮಾಡಿ ಇವರನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂಬುದನ್ನು ಮನಗಂಡ ಶತ್ರುಗಳು ಮರೆಯಲ್ಲಿ ನಿಂತು ಚಕ್ರಬಾಳ್ ಎಸೆಯುತ್ತಾರೆ. ಅವರ ಮೋಸದ ಯುದ್ಧದಲ್ಲಿಯೂ ಇವರು ಸಾಹಸವನ್ನು ತೋರುತ್ತಾರೆ. ಆದರೆ ಶತ್ರುಗಳು ಮೋಸದಿಂದ ಮರೆಯಲ್ಲಿ ನಿಂತು ಪ್ರಯೋಗಿಸಿದ ಒಂದು ಚಕ್ರಬಾಳ್ ಬಂದು ಕಳಲನ ಮೇಲೆ ಬೀಳ್ತದೆ. ಈತನ ತಲೆ ತುಂಡಾಗ್ತದೆ. ಹೀಗೆ ಅನ್ಯಾಯದ ಯುದ್ಧದಿಂದ ಶೂರನಾದ ಕಳಲನ ಅಂತ್ಯ ಆಗ್ತದೆ. ಅವನ ತಲೆ ಹೋಗಿ ಈಶ್ವರ ಮಂಗಿಲ ದೇವಸ್ಥಾನದ ಅಂಗಳದಲ್ಲಿ ಬೀಳುತ್ತದೆ. ಆಗ ಪೂಜಾರಿ ಮತ್ತಿತರರು ನಿಮಿತ್ತ ಕೇಳಿದಾಗ ಆಪಿ ತರೆನೋ ಆವಂದಿನ ತರೆನೋ ಎಂದು ಕೇಳಿದಾಗ ಆಗುವ ತಲೆ ಎಂದು ಕಂಡು ಬರ್ತದೆ. ಅಂದರೆ ಅವನು ದೈವತ್ವ ಪಡೆದದ್ದಕ್ಕೆ ಸೂಚನೆ ಅದು. ಹಾಗೆ ಅವನ ತಲೆಯನ್ನು ಅಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಅವನ ತಲೆಯ ಪ್ರತೀಕವಾಗಿ ಈಗ ಕೂಡ ಈಶ್ವರ ಮಂಗಿಲ ದೇವಾಲಯದಲ್ಲಿ ಒಂದು ಬೆಳ್ಳಿ ಕಟ್ಟಿನ ತಲೆ ಇದೆ. ಬೆಳಗ್ಗಿನ ಪೂಜೆ ದೇವರಿಗೆ ಸಂದರೆ ಸಂಜೆಯ ಪೂಜೆ ಕಳಲನ ತಲೆಗೆ ಸಲ್ಲುತ್ತದೆ ಎಂಬ ನಂಬಿಕೆ ಇದೆ. ಇನ್ನೊಂದು ಪಾಡ್ದನದಲ್ಲಿ ತುಸು ಭಿನ್ನ ಕಥಾನಕ ಇದೆ. ಯುದ್ಧದಲ್ಲಿ ಇವರು ಗೆಲುವು ಸಾಧಿಸಿ ಬರುತ್ತಾರೆ. ಆಗ ಇವರನ್ನು ನೇರ ಎದುರಿಸಿ ಕೊಲ್ಲಲು ಸಾಧ್ಯವಿಲ್ಲ ಎಂದು ಅರಿತು ಯುದ್ಧದಲ್ಲಿ ಇವರು ಗೆದ್ದು ಹಿಂತಿರುಗುವ ದಾರಿಯಲ್ಲಿ ಬಿದಿರ ದಂಡೆಯನ್ನು ಹೂತಿಡುತ್ತಾರೆ. ಮುದ್ದ ಶತ್ರುಗಳ ಕುತಂತ್ರದ ಅರಿವಿಲ್ಲದೆ
ಆ ದಾರಿಯಲ್ಲಿ ಬರುತ್ತಾನೆ. ಅವನ ಕಾಲು ಹೂತಿರುವ ಬಿದಿರ ದಂಡೆಯಲ್ಲಿ ಸಿಕ್ಕಾಕೊಳ್ತದೆ. ಆಗ ಮರೆಯಲ್ಲಿ ನಿಂತು ಕುಳಿತಿದ್ದ ಶತ್ರುಗಳು ಹಿಂದಿನಿಂದ ಬಂದು ಕೊರಳು ಕತ್ತರಿಸುತ್ತಾರೆ. ಮುಂದೆ ಮುಗೇರ್ಲ ಕಳದಲ್ಲಿ ಕಳಲನ ಸಾವಿನ ಅಭಿನಯ ಇರ್ತದೆ. ಈ ಸಂದರ್ಭದ ಪ್ರದರ್ಶನ ಅತ್ಯದ್ಭುತವಾಗಿ ನಡೆಯುತ್ತದೆ ಎಂದು ಡಾಕ್ಟರ್ ಅಭಯಕುಮಾರ್ ಅವರು ಹೇಳಿದ್ದಾರೆ. ಕಳಲನ ಭೂತ ತನ್ನ ಆಯುಧದ ವರಸೆಯನ್ನು ಪ್ರದರ್ಶಿಸುತ್ತದೆ. ತನ್ನ ಹುಟ್ಟು, ಪರಾಕ್ರಮ ಮತ್ತು ಸಾವನ್ನು ತಾನೇ ಹೇಳಿಕೊಂಡು ಅಭಿನಯ ಮಾಡುತ್ತಾನೆ. ತಲೆ ತುಂಡರಿಸಲ್ಪಟ್ಟುದನ್ನು ಭೂತ ತನ್ನ ತಲೆಗೆ ಕತ್ತಿಯಲ್ಲಿ ಹೊಡೆದುಕೊಳ್ಳುವುದರ ಮೂಲಕ ಅಭಿವ್ಯಕ್ತಿಸುತ್ತದೆ ಎಂದು ಅಭಯಕುಮಾರ್ ಅವರು ಹೇಳಿದ್ದಾರೆ. ಆದರೆ ಮಾಂಕಾಳಿ ಪಡುಪಿನಲ್ಲಿ ನಾನು ರೆಕಾರ್ಡ್ ಮಾಡಿದಲ್ಲಿ ಈ ಕಳಲ ತನ್ನ ಕಥೆಯನ್ನು ಹೇಳ್ತಾ ಬೆರ್ಮೆರ ಮಡುವಿಗೆ ಕಡು ಹಾಕಿ ಮಾಯವಾದ ಕಥೆಯನ್ನು ಹೇಳ್ತಾನೆ. ಅಲ್ಲಿ ಮಾಯತ್ವ ಪಡೆದು ಮತ್ತೆ ಬೆರ್ಮೆರ ಎಡಭಾಗದಲ್ಲಿ ಬಂದು ನಿಂತಿದ್ದೇವೆ ಅಂತ ಹೇಳುವ ಕಥೆ ಇದೆ. ಇದನ್ನು ನೀವು ವಿಡಿಯೋ ಕೊನೆಯಲ್ಲಿದೆ, ಅದನ್ನು ನೋಡ್ಬೋದು. ಇನ್ನೊಂದು ಪಾಡ್ದನದ ಪ್ರಕಾರ ಯುದ್ಧದಿಂದ ಹಿಂದೆ ಬಂದ ಅಣ್ಣ ಅಂದರೆ ತಮ್ಮ ಸಾಯ್ತಾನೆ ಯುದ್ಧದಲ್ಲಿ, ಮೋಸದಿಂದ ಯುದ್ಧ ಮಾಡಿ. ಆದರೆ ಯಾರು ಶತ್ರುಗಳ ಮೋಸದಿಂದಾಗಿ ತಮ್ಮ ಸಾಯ್ತಾನೆ. ಅಣ್ಣ ಯುದ್ಧದಿಂದ ಹಿಂದೆ ಬಂದು ಮತ್ತೆ ಕೃಷಿ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಒಂದು ದಿನ ಯಜಮಾನನ ಮನೆಯ ಕಂಬಳ ಗದ್ದೆಯ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸ್ತಾನೆ. ಮರುದಿನ ಬೆಳಗ್ಗೆ ಬದುವಿನ ಗದ್ದೆಯ ನೀರನ್ನು ಬಿಡಿಸಲು ಹೋದಾಗ ಹಾವು ಕಚ್ಚಿ ಸಾಯ್ತಾನೆ. ಈ ವೀರರ ಬಾಲ್ಯದ ಗೆಳೆಯ ಮದನಪ್ಪ ಶೆಟ್ಟಿ ಕೂಡ ಯುದ್ಧಕ್ಕೆ ಹೋಗಿ ದುರಂತವನ್ನಪ್ಪಿರ್ತಾನೆ. ಈತ ಕೂಡ ಮದನಪ್ಪ ನಾಯಕ ಅಂತ ದೈವತ್ವವನ್ನು ಪಡೆದ ಆರಾಧನೆ ಪಡಿತಾನೆ. 101 ದೈವಗಳ ಸಾಮೂಹಿಕ ಸಮುದಾಯ ಆರಾಧನೆಯಲ್ಲಿ ಅಲ್ಲಿ ಈತನಿಗೆ ಸಾಂಕೇತಿಕವಾದ ಆರಾಧನೆ ಇದೆ. ಮುಗೇರ್ಲು ಜೊತೆಗೆ ಆರಾಧನೆ ಇರುವುದು ಕಾಣುವುದಿಲ್ಲ. ಮುಗೇರ್ಲು ವೀರರ ಜೊತೆಗೆ 3 ಮುಗೇರ್ಲು ವೀರರು ಮತ್ತು ಅವರ ತಂಗಿಗಿರ್ತದೆ. ತಂಗಿಯ ಗಂಡ ಕೂಡ ಮುಗೇರ ವೀರ. ಇವರಿಗೆ ಆರಾಧನೆ ಇರ್ತದೆ. ಇವರ ಕತೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಆರಾಧನಾ ಪದ್ಧತಿ ಇದೆ. ಈ ಥರ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲೆಡೆ ಶೇರ್ ಮಾಡಿ. ಮುಗೇರ ವೀರರ ಸಾಹಸವನ್ನು ಎಲ್ಲೆಡೆ ಜಗತ್ತಿನಾದ್ಯಂತ ಪಸರಿಸಿ. ಧನ್ಯವಾದಗಳು. ಮುಂದೆ ಕೋಲ ಇದೆ ನೋಡಿ. ಧನ್ಯವಾದಗಳು. ಒಬ್ಬರ ಕಾಡು ಬರೋಡು ಮೀನು ಬತ್ತರು ಬಣ್ಣ ಕೊಡ್ತವರ ಕಾಂಗನಪ್ಪ ಸೊನ್ನೆ ಸೊಮ್ಮು ಬೈಕಲಿ ಪಂದೇರೆ ಏಳು ಬಾಲೆಲ್ಲ ವಾಗುಂಡಿಗರ ಕಡು ಬಾಲೆ ಬಿರ್ಮೆರ ಗುಂಡಿಗೆ ಕಡು ಬಾಲೆ ಬಂದೇರಿಯೇ ಅವನ ಬಿರ್ಮೆರ ಗುಂಡಿಗೆ ಕಡು ಬಾತ ಕಡು ಕಳ ಪೂಜೆ ಮೀನು ಸಾಯಿ ಪೂಜೆ ಪಂಡಯಗಳು ಅಸ ಗಂಟೆ ಚಂದ ಪೂಜೆ ಬಿರ್ಮೆರ ಗುಂಡಿಗೆ ಕಡು ಬಾದಾಗ ಅವನ ಜಾಯ ಉಳ್ಳ ಬಿರ್ಮೆರೆ ಅವನ ಬಿರ್ಮೆರೆ ಗುಂಡಿನ ಸರಿವು ಮರ್ತೇಳಿಯೇ ಆತನ ಮತ್ತು ಕಾಂಕನಪ್ಪ ಸೊನ್ನೆ ಸೋಮ್ ಬೈದಿರಿ ಲೆಟ್ಟಿಲೆಟ್ಟಿ ಬಾಯಿ ಬಚ್ಚಿನ ತೂಡು ತೂಡು ಕಣ್ಣು ಬಚ್ಚಿನ ಬಂದಿರೆ ನಾದೊಂಡ ಹುಡುಕೊಂಡು ಬರ್ಬೇರೆ ಬಿರ್ಮೆರೆ ಗುಂಡಿದ ಪರಿಯುವುದಿಯೇ ಅವನ ಬಿರ್ಮೆರೆ ಗುಂಡಿದ ಪರಿ ಬಂದಾಗ ಅವನ ಪೊಯ್ಯದವರನ್ನ ಗೌದಿನ ಅಜ್ಜ ಉಂಡ ಮಿಟ್ಟು ಬೈದ ಅಜ್ಜ ಇಜ್ಜೆ ಬಂದರೆ ಕೈ ಕಿಟ್ನ ಮುಟ್ಟಿನ ಉಂಗಿನ ಬಚ್ಚೆ ಬಿರ್ಮೆರೆ ಗುಂಡಿಗೆ ಬಾರಿ ಯಾನೆ ಪಾರಿ ಸುತ್ತು ಸಕಂಟೋಡು ಕಂಟಿ ಸುತ್ತು ನೆಗಪೋಡು ಬಂದೇರಿ ಆತನ ಗುಂಡಿನ ರಾಟ್ಯ ಬಾಲೆಲ್ಲ ಕವನ ಅವನಂಕು ನನ್ಕೆ ರಾಟ್ಯ ಬಾಲೆಲ್ಲ ಪಿಂಗಾರ್ದ ಪಾಲೆಲ್ಲ ಕಮಿತೆ ಬಂದಾಗ ಅಯ್ಯ ಬಾಲೆಲ್ಲ ಯಾರಜ ಬರ್ಕರಿ ಸಾಂಖ್ಯನ ಸಲಕಿನ ಬಂದರೆ ಕಣ್ಣಿನ ಕನದು ಕರೆಕ್ಕೆರಿಯೇ ಅವರ ಹಸನನ್ನ ಕಣ್ಣುಡು ಮಸನನ್ನ ಕಾಟ ಗೂರಿಯರೇ ಹಸನನ್ನ ಕಣ್ಣುಡು ಮಸನ ಕಾಟ ಗೂರವ ನರ್ಮಟಗೂ ಬತ್ತೊಂದು ಬನ್ನಗಯೇ